ಕೇರಳ ರಾಜ್ಯ ವಿಧಾನಸಭಾ ಚುನಾವಣೆಗೆ ಪೂರ್ವ ಸಿದ್ಧತೆ. ಕೇಂದ್ರ ಚುನಾವಣಾ ಆಯೋಗ ತಂಡ ರಾಜ್ಯಕ್ಕೆ. ರಾಜ್ಯದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಕೇವಲ ಕೆಲವು ವಾರಗಳು ಬಾಕಿ ಇದ್ದು, ಅದರ ಪೂರ್ವಭಾವಿ ಸಿದ್ಧತೆಗಳ ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ನೇತೃತ್ವದ ತಂಡ ಜನವರಿಯಲ್ಲಿ ರಾಜ್ಯಕ್ಕೆ ಭೇಟಿ ಕೊಡುವುದಾಗಿ ಘೋಷಿಸಲಾಗಿದೆ. 2021ನೇ ವರ್ಷದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯ ಮಾದರಿಯನ್ನ ಅನುಸರಿಸಿ ಈ ಬಾರಿಯೂ ಏಕ ಹಂತದಲ್ಲಿ ಚುನಾವಣೆ ನಡೆಸಲು ಆಯೋಗ ಪರಿಗಣನೆ ಮಾಡ್ತಾ ಇದೆ. 2021 ಏಪ್ರಿಲ್ 4ರಂದು ಕೇರಳದಲ್ಲಿ ಒಟ್ಟು 140 ಕ್ಷೇತ್ರಗಳಿಗಾಗಿಯೂ ಏಕ ಹಂತದಲ್ಲಿ ಚುನಾವಣೆಯು ನಡೆಯಿತು ಮತ್ತು ಮೇ 2ರಂದು ಅದರ ಫಲಿತಾಂಶ ಪ್ರಕಟವಾಯಿತು. ಆ ಸಂದರ್ಭದಲ್ಲಿ ಎಡಪಕ್ಷವು 99 ಸ್ಥಾನಗಳನ್ನು ಗೆದ್ದು ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿರುತ್ತದೆ. ಇನ್ನೊಂದು ಪ್ರತಿ ಯುಡಿಎಫ್ 41 ಸ್ಥಾನಗಳೊಂದಿಗೆ ನಷ್ಟಪಡುವಿಕೆ ಅನುಭವಿಸಿತು ಮತ್ತು ಬಿಜೆಪಿ ನೇತೃತ್ವದ ಎನ್ಡಿಎ ಯಾವುದೇ ಸ್ಥಾನಗಳನ್ನು ಗಳಿಸಿಲ್ಲ. ಈ ಬಾರಿ ಕೂಡ ಮೇ ತಿಂಗಳೊಳಗೆ ಸರ್ಕಾರವು ಅಧಿಕಾರಕ್ಕೆ ಬರುವಂತೆ ಚುನಾವಣಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಆಯೋಗ ತೀರ್ಮಾನಿಸಿದೆ. ಈ ಹಿನ್ನೆಲೆಯಲ್ಲಿ ಜನವರಿಯಲ್ಲಿ ಆಯೋಗ ಅಧಿಕಾರಿಗಳು ರಾಜ್ಯವನ್ನ ಭೇಟಿ ಮಾಡಿ ಸಿದ್ಧತೆಗಳನ್ನು ಪರಿಶೀಲಿಸಲು ಹೊರಟಿದ್ದಾರೆ. ಆಯೋಗವು ಶಾಂತ ಮತ್ತು ಕೃತಕ ಸಹಜತೆಗಾಗಿ ಎಲ್ಲ ಅಗತ್ಯದ ಕೇಂದ್ರ ಪಡೆಗಳನ್ನು ನಿಯೋಜಿಸಲಿದೆ ಮತ್ತು ನಂತರವೂ ನಿರ್ಧರಿಸಲಾದ ದಿನಾಂಕವನ್ನು ಪ್ರಕಟಿಸಲು ಪ್ರಸ್ತುತ ಚಿಂತನೆಗಳು ನಡೀತಾ ಇವೆ.